ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಕಾರ್ಯಕಾರಿಣಿ ಸಮಿತಿ ಸಭೆಯು ಮೈಸೂರು ನಗರದ ಹಾರ್ಡಿನ್ಸ್ ಸರ್ಕಲ್ ಬಳಿ ಇರುವ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕಾರಿಣಿ ಸಭೆಯಲ್ಲಿ ಹಿಂದಿನ ನಡವಳಿಗಳನ್ನು ಅಂಗೀಕರಿಸಲಾಗಿ ಸಂಘಕ್ಕೆ ತಮ್ಮದೇ ನಿವೇಶನವನ್ನ ಕಂಡುಕೊಳ್ಳಲು ಪ್ರಸ್ತಾಪಿಸಲಾಯಿತು. ಸಂಘದ ಅಧ್ಯಕ್ಷರಾದ ಬಿ ಚೆನ್ನರೆಡ್ಡಿಯವರು ಮಾತನಾಡಿ, ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಕಂಡಿದ್ದೇವೆ. ಇನ್ನು ಫೈನಾನ್ಸ್ನಲ್ಲಿ ಸಾಲ ಮಾಡಿ ಖರೀದಿಸಿದ ಲಾರಿಯ ಕಂತನ್ನು ಕಟ್ಟಲಾಗದೆ ಸಮಸ್ಯೆಯನ್ನ ನಾವು ಕಂಡಿದ್ದೇವೆ. ಪೆಟ್ರೋಲ್ ದರ ಏರಿಕೆ ನಮಗೆ ಮತ್ತಷ್ಟು ಸಮಸ್ಯೆಯಾಗಿದೆ ಎಂದು ಹೇಳಿದರು. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಆಗಸ್ಟ್ 15ರಿಂದ ತೀವ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಭೆಯಲ್ಲಿ ಹೇಳಿದರು. ಫೈನಾನ್ಷಿಯಲು ಎಲ್ಲ ದುಡ್ಡು ಸಾಲ ಮಾಡಿ ನಾಳೆ ತಗೊಂಡು ಮಾಡ್ಕೊಂಡು ಹೋಗ್ತಾರೆ. ಈ ಸಮಸ್ಯೆಗಳಿದೆ, ಇದನ್ನು ಯಾವ ರೀತಿ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು, ಡೀಸೆಲ್ ಪೆಟ್ರೋಲ್ ಇಂಟ್ರೆಸ್ಟ್ ಮಾಡಬೇಕು. ಈ ಫೈನಾನ್ಷಿಯಲ್ಸು ಎಷ್ಟು ಸಮಯ ತಗೊಳಕ್ಕೆ ಸಾಧ್ಯ? ಕಾರಣ ಏನಂದರೆ ಫೈನಾನ್ಷಿಯಲ್ಸು ಒಂದು ಆರಿವರೆಗೆ ಸಂಬಂಧ ಆಗಿದೆ. ಬಿಸ್ನೆಸ್ ಪಾರ್ಟ್ನರ್ಸ್ ಅವ್ರ ಹತ್ರ ಹಣ ಇದೆ, ನನ್ನ ಹತ್ರ ಗಾಡಿ ನಡೆಸೋಕ್ಕೆ ಶಕ್ತಿ ಇದೆ, ನಾನು ಸಾಲ ತಗೊಂಡು ನಡೆಸಿದ್ದೆ, ಸಂಪಾದನೆ ಮಾಡಿ ಅವ್ರು ಕೊಡಬೇಕು. ನನಗೆ ಸಂಪಾದನೆ ಮಾಡೋಕ್ಕೆ ಕೋವಿಡ್ ಇದರಿಂದ ನನ್ನ ಕೈಲಿ ಸಂಪಾದನೆ ಮಾಡೋಕ್ಕಾಗ್ತಾ ಇದೆ. ಅವ್ರೀಗ ಇಂಟ್ರೆಸ್ಟ್ ಪೇವಲ್ ಮಾಡಿ ಟೈಮ್ ಕೊಡೋದು ಧರ್ಮ. ಯಾಕೆಂದರೆ ಈಗ ಅವ್ರು ಕೆಲಸ ಮಾಡಿಲ್ಲ, ನಾನು ಸಂಪಾದನೆ ಏನು ಮಾಡ್ತಾರೆ? ಸಂಪಾದನೆ ಮಾಡಿ ಕಂತು ಕಟ್ಟಬೇಕು, ಅವ್ರ ಬಡ್ಡಿ ಕಟ್ಟಬೇಕು. ಸೊ ಸಂಪಾದನೆಗಳಿದ್ದಾಗ ಸರ್ಕಾರ ಏನೋ ಮಾಡಿ ದಾರಿ ಮಾಲಕರಿಗೆ ಸ್ವಲ್ಪ ಇದಾದರೂ ಮಾಡಿ ಅಂತ. ಜೊತೆಗೆ ನಮ್ಗೆ ಏನಾಗಿದೆ, ಈ ರೋಡಿಗೆ ಮಾಮೂಲು ಅವೆಲ್ಲ ನಮಗೆ ಕೊಡಬೇಕಾಗಿಲ್ಲ. ಅದೇ ಒಂದು ರೂಢಿ ಇಡೀ ಮಾಮೂಲು ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಈ ಗೌರ್ಮೆಂಟಲ್ಲಿ ಎನ್ಫೋರ್ಸಿಂಗ್ ಅಂತ ದಾರಿಯಲ್ಲಿ ಚೆಕಿಂಗ್ ಮಾಡ್ತಾರೆ. ಇದೇ ವೇಳೆ ಅಸೋಸಿಯೇಷನ್ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆದವು. ಕಾರ್ಯಕಾರಿಣಿ ಸಭೆಯಲ್ಲಿ ಮೈಸೂರು ಉಪಾಧ್ಯಕ್ಷರಾದ ಎನ್ ಶ್ರೀನಿವಾಸ ರಾವ್, ಹುಬ್ಬಳ್ಳಿ ಉಪಾಧ್ಯಕ್ಷರಾದ ಗಲ್ಲುಟ ಸಾಬ್ ಹೊನ್ನಾಯಲ್, ಗಂಗಾವತಿ ಉಪಾಧ್ಯಕ್ಷರಾದ ಸುರೇಶ್ ಸಿಂಗನಲ್, ಕುಂದಾಪುರ ಉಪಾಧ್ಯಕ್ಷರಾದ ಮನ್ಸೂರ್ ಇಬ್ರಾಹಿಂ, ಜಿ ನಾರಾಯಣ್ ಪ್ರಸಾದ್, ಕೆ ಕೃಷ್ಣಮೂರ್ತಿ, ಎಚ್ಎಸ್ ಸಂಜಯ್ ಕುಮಾರ್, ಎನ್ ಶ್ರೀಕಂಠಸ್ವಾಮಿ, ಮೊಹಮ್ಮದ್ ಗೌಸ್ಮುಲ್ಲಾ, ಎಚ್ ಮುದ್ದು ಹನುಮೇಗೌಡ, ವಿಶ್ವನಾಥ್ ಉಪಸ್ಥಿತರಿದ್ದರು. ರವಿರಾಜ್ ವಿ4 ನ್ಯೂಸ್, ಕುಂದಾಪುರ.